ಇದ್ದಾರೆ. ಇಲ್ಲಿ ನೀರಿರುತ್ತೆ ಅನ್ನೋದು ಪೂಜಾರಿ ಅವರು. ಇಲ್ಲಿ ನೀರಿರುತ್ತೆ ಅನ್ನೋದು ತೆಂಗಿನಕಾಯಿ ಮೂಲಕ ಹೇಳ್ತಾರೆ. ಇದು ತಮಗೆ ಈ ವಿಡಿಯೋ ಯೂಸ್ ಆಗ್ಬೋದು. ನೋಡಿ ತೆಂಗಿನಕಾಯಿ ಈ ಥರ ನೀರಿದ್ರೆ ಈ ಥರ ನಿಲ್ಲುತ್ತೆ. ಕಂಪೌಂಡ್ ಒಳಗದ ಬಸಿ ತೋರಿಸುತ್ತೆ. ಬ್ಯಾಸಿಗೆ ಟೈಮ್ದಾಗ ಕಟ್ ಆಕೈತಿ. 525 ತನಕ ಹೊಡಿಬೇಕು. ಫುಲ್ ಬ್ಯಾಸಿಗೆ ಹಿಡಿದು 2 ಇಂಚ್ ಹತ್ರ ಕಾಯಿ ಫಿಕ್ಸ್ ನೀರ ಮತ್ತು ಏರಿದಾಗ ನೀರು ರುಚಿ ಐತಿ. ಕರಿಕಲ್ ಅದ ನೀರು ರುಚಿ ಅದ. 520-25 ತನಕ ಮಾಡಬೇಕು. ಟೈಮ್ದಾಗ ಕರೆಕ್ಟ್ ಪಾಯಿಂಟ್ ಅಂದ್ರೆ ಅದ್ರ ಬಡ್ಯಾಗ ಒಂದು ಸ್ವಲ್ಪ ಪೀಸ್ ಹಾಸ್ಬೇಕು. ಅದ್ರ ಮ್ಯಾಗ ಒಂದು ಹಸಿದ ಎಳ್ನೀರು ಕಾಯಿ ಇಡಬೇಕು. ನಿಂಬೆಹಣ್ಣ ಎರಿ ಬಾಳೆಹಣ್ಣು ಏನಾದ್ರು ಸಪ್ರೇಟ್ ಆ ಬೋರ್ ಗಾಡಿ ಬಡ್ಡಿ 4 ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿಸಿಂದ ಚಾಲೂ ಮಾಡಿರಿ. ಬೋರ್ ಹೊಡೆದು ಮುಗ್ಯಾನ ಅದ್ರಾಗ ಒಂದು ಸ್ವಲ್ಪ ಹಾಲು, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ, ಆಕಳು ಗೋಮಂತ ಎಲ್ಲ ಕೂಡ ಕಲಸ್ರಿ. ಬೋರ್ ಮುಗಿದ ಬಳಿಕ ಆ ಬೋರ್ದಾಗ ಹಾಕಿ ಮೇಲೆ ಕ್ಯಾಪ್ ಹಾಕಿಬಿಟ್ರಿ. 525 ತನಕ ಹೋಗೈತಿ. 2 ಇಂಚ್ ಹತ್ರ ಬ್ಯಾಸಿಗೆ ನಿಮ್ಗೆ 2 ಇಂಚ್ ಹತ್ರ ಫಿಕ್ಸ್ ನೀರು, ಕುಡಿ ನೀರು ಪೂರ ಫಿಕ್ಸ್ ನೀರು. ಒಳಗಂದಾಗ ಒಂದು ಸರಿ ಆದ 180 ಫುಟ್ ಒಂದು ಪದರ ಅದ ಏರಿಯಾದಾಗ. ಆ ಪದರ